ನಮ್ಮ ತುಳುನಾಡು ನಮ್ಮ ಹೆಮ್ಮೆ. ಯಾವ ಕ್ಷೇತ್ರವಾಗಿರಲಿ ಅಲ್ಲಿ ನಮ್ಮವರೇ ಮುಂಚೂಣಿ. ಅದರಲ್ಲೂ ಸಿನಿಮಾ ಎಂದು ಬಂದಾಗ ನಾವು ಯಾರಿಗೂ ಯಾವುದರಲ್ಲೂ ಕಮ್ಮಿ ಇಲ್ಲ. ಕೋಸ್ಟಲ್ ವುಡ್ನಿಂದ ಹಾಲಿವುಡ್ನವರೆಗೆ ಹವಾ ಇಟ್ಟಿರುವ ಲಿಸ್ಟ್ನಲ್ಲಿ ನಾವೇ ಮೊದಲಿಗರು. ಈ ಲಿಸ್ಟ್ಗೆ ಸೇರಲು ರೆಡಿಯಾಗಿದ್ದಾರೆ ನಮ್ಮ ತುಳುನಾಡ ಬೆಳಕೆ. ಅಷ್ಟಕ್ಕೂ ಯಾರಿಗೆ ಇಳಿದು ನೋಡಿ ಕಂಪ್ಲೀಟ್ ಸ್ಟೋರಿ. ಹೌದು, ಅಷ್ಟಕ್ಕೂ ನಾವು ಹೇಳ ಹೊರಟಿರುವುದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವ ಮಾತಿನಂತೆ. ಕೋಸ್ಟಲ್ ವುಡ್ನಲ್ಲಿ ಸಂಚಲನ ಮೂಡಿಸಿದ ಪಿಲಿಬೈಲ್ ಯಮನಕ ಎಕ್ಕಸಕ್ಕದಂತಹ ಹಿಟ್ ಸಿನಿಮಾ ಮಾಡಿ ಸೈ ಎನಿಸಿಕೊಂಡ ಬ್ಯೂಟಿ ಸೋನಲ್ ಮೊಂತೇರೊ ಬಗ್ಗೆ. ಕೋಸ್ಟಲ್ ವುಡ್ ಮಾತ್ರವಲ್ಲ, ಸದ್ಯ ಈಗ ಸ್ಯಾಂಡಲ್ವುಡ್ನಲ್ಲೂ ಬ್ಯುಸಿಯಾಗಿದ್ದಾರೆ. ಸ್ಯಾಂಡಲ್ವುಡ್ನ ಬಹು ನಿರೀಕ್ಷೆಯ ಹಾರರ್ ಟಚ್ ಇರುವ ಸೋನಲ್ ಮೊಂತೇರೊ ಅಭಿನಯದ ಸಿನಿಮಾ ಅಭಿಸಾರಿಕೆ ಈಗಾಗಲೇ ಬಿಡುಗಡೆಗೊಂಡಿದ್ದು ಸಿನಿ ಪ್ರಿಯರ ಮನಗೆದ್ದಿದೆ. ಹಲವಾರು ಸಿನಿ ಪ್ರಿಯರು ಮಂಗಳೂರಿನ ಭಾರತ್ ಮಾಲ್ ಬಿಗ್ ಸಿನಿಮಾ ಟಾಕೀಸ್ನಲ್ಲಿ ಸಿನಿಮಾ ವೀಕ್ಷಿಸಿ ಸಿನಿಮಾದ ಬಗ್ಗೆ ಹೇಳಿದ್ದು ಹೀಗೆ. ಅಭಿಸಾರಿಕೆ ಫಿಲ್ಮ್ ತೂದೆ ಸೋನಲ್ ಮೊಂತೇರೊ ನಿಜವಾದ್ಲ ಬಾರಿ ಪೊರ್ಲುಡ್ ಪರ್ಫಾರ್ಮ್ ಮಲ್ದೇರು. ಹಾರರ್ ಸಬ್ಜೆಕ್ಟ್ ಆಯ್ನ ಹೆಸರದು ಐಟ್ ಪರ್ಫಾರ್ಮ್ ಮಲ್ಪನ ಒಂಜಿ ಚಾಲೆಂಜ್ ವಿಷಯ. ಸೊ ಅವೇನು ಬಾರಿ ಪೊರ್ಲುಡು ಏನು ಬಂದ್ಪೇರು ಪೋಡಿಗೆ ಆವಡು, ಫೀಲಿಂಗ್ಸ್ ಆವಡು, ಇಮೋಷನ್ಸ್ ಆವಡು ಮಸ್ತ್ ಪೊರ್ಲುಡು. ಇನ್ಫ್ಯಾಕ್ಟ್ ಸೋನಲ್ ಕೂಡಲ ಆ್ಯಸ್ ಅನ್ ಆ್ಯಕ್ಟರ್ ಮಸ್ತ್ ಡೆವಲಪ್ ಆವಂದಿಲ್ಲ ಪನೋಲಿ. ಆಬ್ವಿಯಸ್ಲಿ ಕೆರಿಯರ್ಡ್ ಮಸ್ತ್ ಎರಡು ಫಿಲ್ಮ್ಸ್ ಬಂತೋలేదు, ಯೋಗರಾಜ್ ಸರ್ ನೋಟ್ ಬಂತೋలేదు. ಭಾರಿ ಒಳ್ಳೆ ಪಿಕ್ಚರ್. ಸೋನಲ್ನ ಆ್ಯಕ್ಟಿಂಗ್ ಮತ್ತು ಹೀರೋ ಕೂಡ ತುಂಬ ಒಳ್ಳೆ ಮಾಡಿದ್ದಾರೆ. ಟೈಮ್ ಓದೋದೇ ಗೊತ್ತಾಗೋದಿಲ್ಲ ನನಗೆ 3:30 ಗಂಟೆ ಆದದೇ ಗೊತ್ತಾಗಲಿಲ್ಲ. It was a very nice movie. So Sonal has really acted very well. Superb, awesome. ಚಂದ ಉಂಟು, ಎಂಡ್ ತನಕ ಸಸ್ಪೆನ್ಸ್ ಉಂಟು. ಅಂದರೆ ಸಸ್ಪೆನ್ಸ್ ಥ್ರಿಲ್ಲರ್, ಇಟ್ಸ್ ಎ ಥ್ರಿಲ್ಲರ್ ಮೂವಿ. ಎಲ್ಲರೂ ಬಂದು ನೋಡಿ. ಈ ವೇಳೆ ಮಾತನಾಡಿದ ಕರಾವಳಿಯ ಬೆಡಗಿ ಸೋನಲ್ ಮೊಂತೇರೊ, ಚಿತ್ರ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಮಂಗಳೂರು, ಬೆಂಗಳೂರು ಸೇರಿದಂತೆ ಕರ್ನಾಟಕದಾದ್ಯಂತ ಒಳ್ಳೆಯ ಪ್ರತಿಕ್ರಿಯೆ ಇದೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನ ವೀಕ್ಷಿಸಿ ಸಪೋರ್ಟ್ ಮಾಡಿ ಎಂದು ಹೇಳಿದ್ರು. ನಮಸ್ಕಾರ, ಯಾನಿಕಲ ಸೋನಲ್ ಮೊಂತೇರೊ. ಸೊ ಎನ್ನ ಕನ್ನಡ ಫಸ್ಟ್ ಮೂವಿ ಅಭಿಸಾರಿಕೆ. ಆ್ಯಕ್ಚುಲಿ ಸೆಕೆಂಡ್ ರಿಲೀಸ್, ಫಸ್ಟ್ ರಿಲೀಸ್ ಇಸ್ ಮದುವೆ ದಿಬ್ಬಣ. ಅಭಿಸಾರಿಕೆನ ಸೆಕೆಂಡ್ ಕನ್ನಡ ರಿಲೀಸ್. ಮಸ್ತಿ ಎಡ್ಡೆ ಆತನ ಯಾನಂಚ ಪನ್ಪೆ, ಬಟ್ ಜನಕ್ಲು ಪನೋಡು, ಬಟ್ ಜನಕ್ಲನ ರೆಸ್ಪಾನ್ಸ್ ಎಡ್ಡೆ ಉಂಡು. ಮಾತೆರೆಗ್ಲ ಐ ಥಿಂಕ್ ಮಧುಸೂದನ್ ಮಾತ ಆರ್ಟಿಸ್ಟ್ಲು ಉಪ್ಪಾಡು, ಡೈರೆಕ್ಟರ್ ಉಪ್ಪಾಡು, ಪ್ರೊಡ್ಯೂಸರ್ ಉಪ್ಪಾಡು, ದೇ ಹ್ಯಾವ್ ಪುಟ್ ಇನ್ ಅ ಲಾಟ್ ಆಫ್ ಎಫರ್ಟ್ಸ್ ಒಂದು ಪಿಕ್ಚರ್ಗೆ. ಐ ಥಿಂಕ್ ಈ ಪಿಕ್ಚರ್ ಈಸ್ ಮಲ್ತಿ ಬೋಕ ಮಸ್ತ್ ಖುಷಿ ಆವೊಂದುಂಡು. ದಯಪಂಡ ಎಡ್ಡೆ ರೆಸ್ಪಾನ್ಸ್ ಬರೋದುಂಡು. ಆಲ್ ಓವರ್ ಬ್ಯಾಂಗ್ಳೂರ್ ಉಪ್ಪಾಡು, ಮ್ಯಾಂಗ್ಳೂರ್ ಆಲ್ ಓವರ್ ಕರ್ನಾಟಕ ರೆಸ್ಪಾನ್ಸ್ ಎಡ್ಡೆ ಬರೋದುಂಡು. ಮಾತೆರ್ನ ಕ್ಯಾರೆಕ್ಟರ್ಸ್ ಇತ್ತೆ, ಯಾನ್ ಉಪ್ಪಾಡು, ಹೀರೋ ಉಪ್ಪಾಡು, ಯಶ್ ಶೆಟ್ಟಿ ಇಂಕೆಲ್ಲ ಕುಡ್ಲದಾರೆ ಯಾರೆಲ್ಲ ಉಂಡೆ. ಗಿರಿ, ಅಶೋಕ್, ರಚನಾ ಮಾತೆರ್ಲ ಅಕಲ್ನ ರೋಲಿಗೆ ಜಸ್ಟಿಸ್ ಕೊಡ್ತಾರೆ. ನಿಖುಲ್ ಮಾತ ಕುಡ್ಲದ ಕುಲ್ ಮಾತ ಹೋದು ಸಿನಿಮಾ ತೂಲೆ ಎನ್ನ ಎಕ್ಕಸಕ ಉಪ್ಪಾಡು, ಪಿಲಿಬೈಲ್ ಉಪ್ಪಾಡು ನಿಖುಲ್ ಮಾತ ಮಸ್ತ್ ಸಪೋರ್ಟ್ ಮಲ್ತಿದ್ದಾರೆ. ಎನ್ನ ಕನ್ನಡ ಪಿಕ್ಚರ್ಗೆ ಆತೆ ಸಪೋರ್ಟ್ ಮಲ್ತಿದೆ. ಥ್ಯಾಂಕ್ ಯು V4 ಮೀಡಿಯಾ, ನಿಖುಲ್ ಸ್ಪೆಷಲಿ V4 ಮೀಡಿಯಾಗೆ ಥ್ಯಾಂಕ್ ಯು ಮಾಡ್ಕೊಡೇನಿ. ಈ ಸಂದರ್ಭ ಮಂಗಳೂರಿನ ಫ್ಯಾಷನ್ ABCDಯ ಮಾಲಕ ಚರಣ್ ಸುವರ್ಣ ಸಿನಿಮಾ ವೀಕ್ಷಿಸಿ ಮಾತನಾಡಿ, ಅಭಿಸಾರಿಗೆ ಸಿನಿಮಾ ವೀಕ್ಷಿಸಿದಾಗ ಕರಾವಳಿಯವರು ಯಾವುದಕ್ಕೂ ಕಮ್ಮಿ ಇಲ್ಲ ಎನ್ನುವುದು ನಿಮಗೆ ತಿಳಿಯುತ್ತದೆ. ನಮ್ಮ ಕರಾವಳಿಯ ಹುಡುಗಿ, ನಮ್ಮ ಪ್ರತಿಭೆ. ದಯವಿಟ್ಟು ಎಲ್ಲರೂ ಸಿನಿಮಾ ವೀಕ್ಷಿಸಿ ಸಪೋರ್ಟ್ ಮಾಡಿ ಯಂತ್ರ. ನಮ್ಮ ಕುಡ್ಲದ ಪೊಣ್ಣಾಯಿನ ಸೋನಲ್ ಮೊಂತೇರೊ ಆ್ಯಕ್ಟ್ ಮಂತ್ರಿನ ಅಭಿಸಾರಿಕೆ ಸಿನಿಮಾ ಮಾತೆರ್ಲ ಬತ್ತ ತೂವೋಡು ಬಂದು ಕೇಳೊಂದುಲ್ಲೆ. ಈ ಅಭಿಸಾರಿಕೆ ಸಿನಿಮಾ ತೂಂಡನಿಕ್ಲೆ ಗೊತ್ತಾಪುಂಡು ನಮ್ಮ ಕುಡ್ಲದ ಪೊಣ್ಣಲು ಒಯ್ಟ್ಲ ಕಮ್ಮಿ ಕುಡ್ಲದ ಮಸ್ತ್ ಟ್ಯಾಲೆಂಟ್ ಉಂಡು. ಮಕ್ಕಳು ಕುಡ್ಲದ ಟ್ಯಾಲೆಂಟನ್ನು ಸಪೋರ್ಟ್ ಮನ್ಪುಲೆ. ಕನ್ನಡ ಸಿನಿಮಾಡು ತುಳು ಸಿನಿಮಾಡು ಬರ್ತದೆ, ಕನ್ನಡ ಸಿನಿಮಾ ಬುಕ್ಕ ಹಿಂದಿ ಸಿನಿಮಾಗೆ ಮಸ್ತ್ ಜನ ಪೋಂದುಲ್ಲೇರು. ನಮ್ಮ ಸೋನಲ್ಗೆ ಸಪೋರ್ಟ್ ಮಾಡ್ಲಿ. ಅಲ್ಲಿನ ಆ್ಯಕ್ಟಿಂಗ್, ಅಲ್ಲಿನ ಡೈಲಾಗ್ ಡೆಲಿವರಿ ಪ್ರತಿಯೊಂದು ಜನ ಇರ್ತು ತೂದು ಡೆಫಿನೆಟ್ ಆದ ಅಪ್ರಿಷಿಯೇಟ್ ಮನ್ಪೋರ್ ಬಂದು ಏನೊಂದುಲ್ಲೆ. ಸದ್ಯ ಯೋಗರಾಜ್ ಭಟ್ ನಿರ್ದೇಶನದ ಪಂಚತಂತ್ರ ಸಿನಿಮಾದಲ್ಲಿ ಬ್ಯುಸಿಯಾಗಿರುವ ಈಕೆ ತಾನಷ್ಟೇ ಮೇಲೆ ಹೋದ್ರೂ ಹಿರಿಯರನ್ನ ಕಿರಿಯರನ್ನ ಗೌರವದಿಂದ ಕಾಣುವ ಮುಗ್ಧ ಮನಸ್ಸಿನ ಮುದ್ದು ಹುಡುಗಿ ನಮ್ಮ ಸೋನಲ್ ಮೊಂತೇರೊ. ಇವರಿಗೆ ಇನ್ನೂ ಯಶಸ್ಸು ಸಿಗಲಿ, ಇನ್ನಷ್ಟು ಯಶಸ್ವಿ ಸಿನಿಮಾ ಮಾಡುವಂತಾಗಲಿ ಎಂಬುದೇ ನಮ್ಮ ಆಶಯ.
ಪವನ್ ಕಾಜ್ಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.